ನಮ್ಮ ಗಂಗಾ ಪ್ರತಿಷ್ಠಾನ ಕುಮಾರಪುರ ಈ ಒಂದು ನಮ್ಮ ತಂದೆ ತಾಯಿಯವರ ನೆನಪಿಗೋಸ್ಕರ ನಾನು ಆರಂಭ ಮಾಡಿದ್ದು. ಅವರ ಸವಿ ನೆನಪಿನಲ್ಲಿ ಅವರ ನೆನಪು ಶಾಶ್ವತವಾಗಿರಬೇಕು ಅಂತ ನಾನು ಕಳೆದ 7 ವರ್ಷದಿಂದ ಕುಂಬಾರು ಮತ್ತು ಶಿರಿಬಾಗಿಲು 2 ಗ್ರಾಮಗಳ ವಿದ್ಯಾರ್ಥಿಗಳು ಇಲ್ಲಿ ಯಾರು ಓದಿದ್ದಾರೆ ಅವರಿಗೆ ಬಹುಮಾನವನ್ನ, ಧನ ಸಹಾಯವನ್ನ, ಸನ್ಮಾನವನ್ನ ಮಾಡ್ತಾ ಬಂದಿದ್ದೇವೆ. ಗಂಗಾ ಪ್ರತಿಷ್ಠಾನ ಕುಮಾರಪುರ ಈ ಒಂದು ವೇದಿಕೆಯಲ್ಲಿ ನಾನು ನನ್ನ ಅತ್ತ ಕೂಡ ಈ ಸಂಸ್ಥೆಯಲ್ಲಿ ಉಪನ್ಯಾಸಕಿಯಾಗಿ ಈಗ ನನ್ನ ಕಣ್ಣ ಮುಂದೆ ಇಲ್ಲ. ನಾವು ಒಂದೇ ತರಗತಿ, ಒಂದೇ ಕ್ಲಾಸಲ್ಲಿ ಇದ್ದೆವು. ಆಮೇಲೆ ಅವಳು ಇಲ್ಲಿ ಲೆಕ್ಚರ್ ಆದರು, ನಾನು ಬೆಂಗಳೂರಲ್ಲಿ ಅಡ್ವೊಕೇಟ್ ಆದೆ. ಅವಳ ಸವಿ ನೆನಪಿನಲ್ಲಿ ಈ ವರ್ಷದಿಂದ, ಈ ಶೈಕ್ಷಣಿಕ ವರ್ಷದಿಂದ ನಾನು SSLCಯಲ್ಲಿ ಹೈಯೆಸ್ಟ್ ಯಾರು ಬರ್ತಾರೆ ಅವರಿಗೆ ಈಗ ಆರಂಭವಾಗಿ 10,000 ರೂಪಾಯಿಗಳ ಒಂದು ಬಹುಮಾನ, ಅದನ್ನ ಕೊಡ್ಲಿಕ್ಕೆ ನಾನು ಮಾತನ್ನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗೆ ಇದು 10,000 ರೂಪಾಯಿ SSLCಯಲ್ಲಿ ಹೈಯೆಸ್ಟ್ ಮಾರ್ಕ್ ಯಾರು ಪಡೀತಾರೆ ಅವರಿಗೆ. ಹಾಗೆ ಇನ್ನೊಂದು ಬಹುಮಾನವನ್ನು ಕೂಡ ನಿಮಗೆ ಕೊಡ್ಲಿಕ್ಕೆ ನಾನು ಈ ಮಾತನ್ನು ಕೊಡ್ತಾ ಇದ್ದೇನೆ. ನಿಮಗೆ ಹೈಯೆಸ್ಟ್ ಮಾರ್ಕ್ ಮಾತ್ರ ಅಲ್ಲ, ಎಲ್ಲ ವಿಭಾಗಗಳಲ್ಲಿ, ಅದು ನಿಮ್ಮ ಕ್ರೀಡೆ ಇರಬಹುದು, ಶಿಕ್ಷಣ ಇರಬಹುದು, ಅಥವಾ ಇತರ ಪಠ್ಯೇತರ ಚಟುವಟಿಕೆಗಳಲ್ಲಿ ನೀವು ಯಾರು ಹೈಯೆಸ್ಟ್ ಮಾರ್ಕ್ ಅದನ್ನ ಇಲ್ಲಿನ ಶಾಲಾ ಮುಖ್ಯೋಪಾಧ್ಯಾಯಿನಿ ಮತ್ತು 2 ಸೀನಿಯರ್ ಟೀಚರ್ಸ್ ಅವರು ಸೆಲೆಕ್ಟ್ ಮಾಡಿದ್ರೆ, 3 ಜನ ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಅವರು ಕೂಡ 10,000 ರೂಪಾಯಿಯ ಬಹುಮಾನವನ್ನ ಕೊಡಲಿಕ್ಕೆ ನಾನು ತಯಾರಿದ್ದೀನಿ. ಗಂಗಾ ಪ್ರತಿಷ್ಠಾನದ ಮೂಲಕ ನಾನು ನಿಮ್ಮನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.